ಚಿಕ್ಕಮಗಳೂರು ನೆಟ್ಟೆ ಬರೋದಾ ತುದ ಒಂದು ಆ್ಯಕ್ಚುಲಿ ಇತರ ರೇಟ್ ಬರ್ತದೆ ದುಮ್ಮು ರೇಟ್ ಗಾಡಿ ಮಾತ್ರ ಏನು ಒಂದು ಆಫ್ ಪೆಟ್ರೋಲ್ ಓಕೆ ಒಂದು ಆನ್ ಮುಲ್ಪ ತಿರ್ತದೆ ಸಿಗ್ನಲ್ ಒಂದು ರಿಸರ್ವ್ ಓಕೆ ಇತರ ನೆಟ್ ಮಾಡ್ತದೆ ಓಲ್ಡ್ ಗಾಡಿ ಮಾತ್ರ ಅದೇ ಟ್ರಾನ್ಸ್ಪರೆಂಟ್ ಬೆಸ್ಟ್ ಅದು ವೈಸರ್ ಯಾವ ಟ್ರಾನ್ಸ್ಪರೆಂಟ್ ಒಂದು ಮಲ್ಪವೇ ತಗೊಂಡು ಲಾಂಗ್ ರೈಡ್ ಅನ್ನೋ ಕ್ಲೀನ್ ತಗೋದು ಹಾಯ್ ಎಂಗ್ಲ ಇನ್ನಿ ಒಂಜಿ ರೈಡ್ ಪೋಂದುಲ್ಲ ಮ್ಯಾಂಗ್ಳೂರು ಕುಡಂಜಿ ಕುಡ್ಲದ ಕುಡಂಜಿ ಸ್ಪಾಟ್ ಕೂಡಲ ಸಂಗಮದೇವಿ ಮೂಜಿ ಏರ್ಪೋರ್ಟ್ ಉಂಟಿಗೆ ಬೊಕ್ಕ ನೀರ್ ರಿಲೇಟೆಡ್ ಉಂಟು ರಸ್ತೆ ರಿಲೇಟೆಡ್ ಉಂಟು ಈವನ್ ನಮ್ಮ ರೋಡ್ ವೆಹಿಕಲ್ ರೈಲ್ವೆ ಏರು ಸಾರಿಗೆ ಸಂಪರ್ಕ ಮೂಜಿಲುಂಟು ಐಕ ಕೂಡಲ ಸಂಗಮದೇವ ಅಂತ ನಮ್ಮ ಪುದರ್ದಿ ಸೊ ಅಡೆಕ್ಕೂ ಒಂದು ಫುಲ್ ನಿಗದೆ ವಿಡಿಯೋ ಬೋರ್ಡ್ ಸ್ನಗ್ಗಲ್ ಸುಪ್ರಿಯಾತಿ ಒಂದೊಂದು ಯೂಟ್ಯೂಬ್ ಚಾನಲ್ ಉಂಟು ಅವೆಂದು ಓದಿ ಇನ್ನಷ್ಟು ಡೈಲಿ ಬ್ಲಾಗ್ ಮಾಡೋದು ನಮ್ಮ ಇದು ಡೀಟೇಲ್ ಅದು ಏನಪ್ಪುರ ನೋಡಕ್ಕೆ ಹೋಗ ಟ್ರಾವೆಲಿಂಗ್ ಗೈಡ್ ಮಾಡೋದು ಸೊ ಅವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅರೌಂಡ್ 6 o'clock ಅನ್ನೋ ಒಂಜಿ ಫ್ಲೈಟ್ ಟೇಕ್ ಆಫ್ ಮಾತ್ರ ಬಾರಿ ಸೋಕ್ತು ಇದೊಂಜಿ ಒಂದು ಫೋನ್ ಇದು ಫಸ್ಟ್ ಟೈಮ್ ಇದೆ ಬಸ್ ಬಟ್ ನೈಸ್ ಪ್ಲೇಸ್ ಇದಕ್ಕೆ ಮಾತ ವೇಸ್ ತಿಕ್ಕು ನಮ್ಮ ಶಾಲೆಡ್ ಕಲ್ತಿನ ಸೀ ವೇಸ್ ಏರ್ ವೇಸ್ ರೋಡ್ ವೇಸ್ ರೈಲ್ ವಿ ಕ್ಯಾನ್ ಸಿ ಆಲ್ ಫೋರ್ ಥಿಂಗ್ಸ್ ಮೋಡ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಟ್ರಾನ್ಸ್ಪೋರ್ಟ್ ಮೂಲೆ ತೋಲಿ ఒక దుమ్ముದ ಕ್ರಾಶ್ ಆಸಿನ ಸ್ಪಾಟ್ 2010 ಎಸ್ ಮೂಲ ಅಂದ್ರೆ ಅವು ಇಂಚ್ ಈ ಸ್ಪಾಟ್ ಅವು ಐತೆ ಗಿಡ ಮರ ಮತ್ತೆ ನೆಡ್ದು ಡ್ಯಾಮ್ ಹಿಡಿದು ಬರೋದು ಅಪ್ಪ ಮೂಲ ಕ್ಲೋಸೆಸ್ಟ್ ಮೂಲ ಆತ್ ಗೊತ್ತಾಗ ಅಪ್ಪಗ ನಿಕ್ಕಲು ವೈಬ್ರೇಷನ್ ಇತ್ತು ಮೂಲೆ doesn't know to the squat angle only properly. I don't give them any weights or any weight bare muttaru korpuja. So it's very like it's like a school like if you don't know things to do very basic things there's no point of doing bigger things. Correct ade kelada you must unset the wheel malpe let me try. He doesn't know to ride the vehicle only properly balancefully maybe. So ancha so I go very detailed. So I take a lot of time actually. So patience makes frankly same food the period tinpana maate an illaddi itte nothing. I'm not gaining anything even if I'm eating too much of carbs also. At home. Everything. One reason Dayabanda I'm using only ghee and coconut oil. I'm not adding any refined oil, sunflower oil, palm oil, anything. Olive oil. So yan nirege onji simple thing bantante dal out for example ite nama bide tinaga body different oils contaminations aaponu correct ade it's like simple here onji vehicle ge engine oil paadvaru avana nanchur kaal vasi unnat bandu coconut oil paadvara so engine is gonna corrupt there okay nalla paadal bodidne ginger oil la paadu ಕಮ್ಮಿ ಇಡ್ತಿಕ್ಕೊಂಡು ಸೊ ಮಿಕ್ಸ್ 1 ಲೀಟರ್ ಆಫ್ ಈ ಕಾರ್ ಗೊಂಜಿ 3 liters ಆಯಿಲ್ ಬೋಡ್ಬಂಡ 1 liter red ಆಯಿಲ್ ಬೋಡ ಲೈಕ್ ಹೌ ವಿ ಈಟ್ ghee still but still you contaminate with some other oils how the engine will feel same way here ನಮ್ಮದಾದ ghee ಉಡುಂದು ನಮ್ಮ ಆಯಿಲ್ ಪಾಕನೆ ಅನ್ನ coconut oil ಇದಕ್ಕೆ the most purest form of fat is mother's milk which contains monolaloric acid so same level of acid is there in ghee and all these things. So in other oils what you're using, no, there is no those monolaloric content. So when
mother's milk can give a good growth. Of course, this can give a good growth. ನಮ್ಮ ಕೇಳಿದ್ನಪ್ಪ ಶಾಲೆಟ್ ಕಲ್ಪವೃಕ್ಷ coconut. So coconut oil is very much benefit, and even ghee extraction from the cow's milk only. So those two actually the potent one for the human growth, maybe a brain growth. See, brain is made of ನಮ್ಮ ಇದಾದ ಬ್ರೈನ್ ಫಂಕ್ಷನಿಂಗ್ ಫ್ಯಾಟ್ಸ್. ನಮ್ಮ ಬ್ಲಾಸ್ಟರ್ ಹತ್ರ ಫುಲ್ ಜ್ಞಾನ ಭಂಡಾರವೇ ಉಂಟು. ಅವರ ಫ್ರೆಂಡ್ಸ್ನವರು ಸಿಕ್ಕಿದ್ರು, ಹಾಗಾಗಿ ಅವರ ಹತ್ರ ಮಾತಾಡುವಾಗ ಕೆಲವೊಂದು ವಿಡಿಯೋನ ಕ್ಲಿಪ್ ಮಾಡಿ ನಾನು ಹಾಕಿರುವಂಥದ್ದು. ನೆಕ್ಸ್ಟ್ ಅವಕಾಶ ಸಿಕ್ಕಿದಾಗ ಹಾಕ್ತೇನೆ, ಮತ್ತಷ್ಟು ಒಳ್ಳೊಳ್ಳೆ ಮಾಹಿತಿ ಸಿಗ್ಬೋದು. ಸೊ ಈ ಪ್ಲೇಸನ್ನು ನೀವು ನೋಡಲಿಕ್ಕಿದ್ರೆ ಬ್ಲಾಸ್ಟರ್ದೊಂದು ಹೊಸದು ಯೂಟ್ಯೂಬ್ ಚಾನಲ್ ಉಂಟು, ಸ್ನಗ್ಲ್ ಆ್ಯಂಡ್ ಎಕ್ಸ್ಪ್ಲೋರ್ ವಿತ್ ಸುಪ್ರಿಯಾತಿನ್ ಅಂತೇಳಿ. ಅದನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ತುಂಬ ಮಾಹಿತಿ ಸಿಗ್ಬೋದು, ಟ್ರಾವೆಲಿಂಗ್ ವಿಡಿಯೋಸ್. ಬಾಯ್.